ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನ ಅವಹೇಳನ ಮಾಡಿದ ಅತ್ಯಾಚಾರ ಆರೋಪಿ ರಮೇಶ್ ಜಾರಕಿಹೊಳಿಯನ್ನ ಬಂಧಿಸಬೇಕೆಂದು ಒತ್ತಾಯಿಸಿ ಮಂಗಳೂರು ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮತ್ತು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಜಂಟಿ ಆಶ್ರಯದಲ್ಲಿ ನಗರದ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಮಾಜಿ ಕಾರ್ಪೊರೇಟರ್ ಪ್ರಕಾಶ್ ಸಾಲ್ಯಾನ್, ರಮೇಶ್ ಜಾರಕಿಹೊಳಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಳ್ಳಬೇಕು. ರಮೇಶ್ ಜಾರಕಿಹೊಳಿ ಅವರು ರಾಜಾರೋಷವಾಗಿ ತಿರುಗಾಡಿಕೊಳ್ಳುತ್ತಿದ್ದಾರೆ, ಆದರೆ ಸಂತ್ರಸ್ತೆ ಮಾತ್ರ ತಲೆಮರೆಸಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಇಂತಹ ಕೆಟ್ಟ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಮಾಡಲು ನಾಲಾಯಕ್ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾಯಕರನ್ನು ಕಂಡಾಗ ಅಸಹ್ಯ ಭಾವನೆಯನ್ನು ನೋಡುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಈಗಾಗಲೇ ಈ ಜಾರಕಿಹೊಳಿ ಹೀರೋನಾಗೆ ಪತ್ರಕರ್ತರ ಎದುರುಗಡೆ ಎಲ್ಲ ತಿರುಗಾಕೊಂಡು ಶೋಕಿ ಜೀವನ ನಡೆಸಿಕೊಂಡು ಬಂದಿದ್ದಾರೆ. ಅಲ್ಲಿ ಸಂತ್ರಸ್ತರಾಗಿರುವಂಥ ಸಂತ್ರಸ್ತೆ ಮಹಿಳೆ ತಲೆಮರೆಸಿ ತಿರುಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂಥ ಲಜ್ಜೆಗೆಟ್ಟ ಮಾನಗೆಟ್ಟ ಈ ಬಿಜೆಪಿ ಸರ್ಕಾರ ದಿನದಿನಕ್ಕೆ ರಾಮರಾಜ್ಯ, ಮಹಿಳೆಯರ ಮೇಲೆ ಮಾತೆಯರು ದೇವರು ಎಂದು ಬಿಂಬಿಸಿಕೊಂಡು ಮತವನ್ನು ಪಡೆದಂಥ ಬಿಜೆಪಿ ಸರ್ಕಾರ ಇವತ್ತು ಯಾವ ರೀತಿ ಯಾವ ಸ್ಥಿತಿಯನ್ನು ನಿರ್ಮಾಣ ಮಾಡಿದಂತೇಳಿ ಇವತ್ತು ದಿನಾಲು ಮಾಧ್ಯಮದಲ್ಲಿ ನೋಡಿದವರಿಗೆ ಗೊತ್ತಾಗ್ತದೆ. ಯಾಕೆಂತ ಹೇಳಿದರೆ ಸುಮಾರು 25 ದಿವಸ ಈ ಭಾರತ ದೇಶ ಉದ್ದಗಲಕ್ಕೆ ಈ ಒಂದು ಯೂಟ್ಯೂಬ್ನಲ್ಲಿ ಆಗಲೂ ನ್ಯೂಸ್ ಚಾನಲ್ನಲ್ಲಿ ಆ ಚಿತ್ರವನ್ನು ನೋಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದು ಬಿಟ್ಟು ಬಾಂಬೆಗೆ ಹೋದಂಥ 17 ಶಾಸಕರಲ್ಲಿ ಇನ್ನೂ ಕೂಡ 6 ಜನ ಶಾಸಕರು ಅದರಲ್ಲಿ ಹೈಕೋರ್ಟ್ನಿಂದ ಸ್ಟೇಯನ್ನು ತಂದಿದ್ದಾರೆ. BC ಪಾಟೀಲ್ ಆಗಿರ್ಬೋದು, ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು, MTB ನಾಗರಾಜ್ ಆಗಿರ್ಬೋದು, ಭೈರತಿ ಬಸವರಾಜ್ ಆಗಿರ್ಬೋದು, ನಾರಾಯಣ ಗೌಡ ಆಗಿರ್ಬೋದು, ST ಸೋಮಶೇಖರ್ ಆಗಿರ್ಬೋದು, ಇವರೆಲ್ಲ ಸೇರಿಕೊಂಡು ಹೈಕೋರ್ಟ್ನ ಸ್ಟೇ ತಂದು 67 ಡಾಕ್ಟರ್ ಸುಧಾಕರ್, ಕಳ್ಳ ಡಾಕ್ಟರ್ ಸುಧಾಕರ್ ಕೂಡ 67 ಮಾಧ್ಯಮ ಸಂಸ್ಥೆಗೆ ಅಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ CD ಇನ್ನೊಂದು ರಿಲೀಸ್ ಆಗೋದ್ರಲ್ಲಿದೆ, ಅದನ್ನು ತಡೆ ಹಿಡಿಬೇಕೆಂದು ತಡೆಯನ್ನು ತಂದು ಅದನ್ನು ಕೂಡ ಯಾರು ಕೂಡ ಅದನ್ನು ನೋಡದಾಗಿ ವ್ಯವಸ್ಥೆ. ಈ ವೇಳೆ ಪಾಲಿಕೆ ವಿಪಕ್ಷ ನಾಯಕ ವಿನಯ್ ರಾಜ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನೀರಾಜ್ ಪಾಲ್, TK ಸುಧೀರ್, ಜಿಲ್ಲಾ ಹಿಂದುಳಿದ ವರ್ಗದ ಅಧ್ಯಕ್ಷ ವಿಶ್ವಾಸ್ ದಾಸ್, ಗಣೇಶ್ ಪೂಜಾರಿ, ರಮಾನಂದ ಪೂಜಾರಿ, ಸಲೀಂ, ಮಾಜಿ ಉಪಮೇಯರ್ ರಜನೀಶ್ ಕಾಪಿಕಾಡ್, ಮೊಹಮ್ಮದ್ ಸೇರಿದಂತೆ ಹಲವು ಮಂದಿ ಭಾಗಿಯಾಗಿದ್ದರು.